ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸಮೀಪದ ಬೋಳಂತೂರು ಎಂಬ ಕುಗ್ರಾಮದಲ್ಲಿ ಕಳೆದ 25 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವಂತಹ ಪ್ರತಿಷ್ಠಿತ ಸಂಸ್ಥೆ ದಾರುಲ್ ಅಶ್ಅರಿಯಾ ಎಜುಕೇಷನಲ್ ಸೆಂಟರ್ ಸುರಿಬೇಲ್ ಇದರ ಸಂಸ್ಥಾಪಕರಾದಂತಹ ಇದರ ಫೌಂಡರ್ ಮರ್ಹೂಮ್ ಶೈಖುನಾ ಸುರಿಬೇಲ್ ಉಸ್ತಾದರ 24ನೇ ಆಂಡನರ್ಜೆ ಬಹಳ ವಿಜೃಂಭಣೆಯಿಂದ ಅಶ್ಅರಿಯಾ ಸಭಾಂಗಣದಲ್ಲಿ ನಡೆಯಲಿದೆ. 3 ದಿನಗಳ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸಲು ನಾವೆಲ್ಲ ತೀರ್ಮಾನಿಸಿದ್ದೇವೆ. ದಿನಾಂಕ 18 ಶನಿವಾರ ಬೆಳಿಗ್ಗೆ 9:30ಕ್ಕೆ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತಹ ಬಲ್ಮಾರ್ ಉಸ್ತಾದರ ನೇತೃತ್ವದಲ್ಲಿ ಮರ್ಹೂಮ್ ಶೈಖುನಾ ಸುರಿಬೇಲ್ ಉಸ್ತಾದರ ಜಿಯಾರತ್ ಕಾರ್ಯಕ್ರಮ ನಡೆಯಲಿದೆ. ನಂತರ ಸ್ವಾಗತ ಸಮಿತಿ ಚೇರ್ಮನ್ ಸುಲೈಮಾನ್ ಹಾಜಿ ಸಿಂಗಾರಿ ಇವರು ಧ್ವಜಾರೋಹಣ ಗೈಯಲಿದ್ದಾರೆ. ನಂತರ ಅಶ್ಅರಿಯಾದ ಕನಸಿನ ಕೂಸಾದ ತಾಜುಲ್ ಉಲಮಾ ಆಡಿಟೋರಿಯಂ ಇದನ್ನು ಸುಲ್ತಾನ್ ಗೋಲ್ಡ್ ಮಾಲಕರಾದಂತಹ ಅಬ್ದುಲ್ ರೌಫ್ರವರು ಉದ್ಘಾಟಿಸಲಿದ್ದಾರೆ. ಅದೇ ಮಧ್ಯಾಹ್ನ 2 ಗಂಟೆಗೆ ಮಹಿಳಾ ತರಗತಿ ಅನಸ್ ಅಮಾನಿ ಪುಷ್ಪಗಿರಿಯವರ ನೇತೃತ್ವದಲ್ಲಿ ನಡೆಯಲಿದೆ. ರಾತ್ರಿ ರಿಫಾಯಿಯ ರಾತಿಬೆಂಬ ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಮರುದಿನ ದಿನಾಂಕ 19 ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಗೆ KS ಹೆಗ್ಡೆ ಆಸ್ಪತ್ರೆ ವತಿಯಿಂದ ಹಾಗೂ ಜನಪ್ರಿಯ ಆಸ್ಪತ್ರೆ ವತಿಯಿಂದ ಉಚಿತ ವೈದ್ಯಕೀಯ ಶಿಬಿರವು ನಡೆಯಲಿದೆ. ಅಂದು ರಾತ್ರಿ ಜಾಮಿಯಾ ಸಾಯದಿಯಾದ ಪ್ರೊಫೆಸರ್ ಸ್ವಾಲಿಹಿ ಉಸ್ತಾದರ ನೇತೃತ್ವದಲ್ಲಿ ಜಲಾಲಿಯ ರಾತಿಬ್ ನಡೆಯಲಿದೆ. ಆದಿತ್ಯವಾರ ಸಂಜೆ 4 ಗಂಟೆಗೆ ಸರಿಯಾಗಿ ಬೋಳಂತೂರಿನಿಂದ ಅಶ್ಅರಿಯಾ ನಗರದವರೆಗೆ ಸಂದಲ್ ರ್ಯಾಲಿ, ಬೃಹತ್ ಸಂದಲ್ ರ್ಯಾಲಿ ಹಾಗೂ ಕಾಲ್ನಡಿಗ ಜಾಥಾ ನಡೆಯಲಿದೆ. ಇದರಲ್ಲಿ ಹಲವು ರೀತಿಯ ದಫ್, ಸ್ಕೌಟು ಇಂತಹ ವ್ಯತಿರಿಕ್ತವಾದಂತಹ ಆಕರ್ಷಕ ಕಾರ್ಯಕ್ರಮವು ಇದರಲ್ಲಿ ಅಡಗಿಕೊಂಡಿದೆ. ಪ್ರಧಾನವಾಗಿ ದಿನಾಂಕ 20 ಅಕ್ಟೋಬರ್ ಸೋಮವಾರ ಸಂಜೆ 4 ಗಂಟೆಗೆ ಆಂಡು ನೇರ್ಚೆಯ ಸಮಾಪ್ತಿ ನಡೆಯಲಿದೆ. ಸಮಾರೋಪ ಸಮಾರಂಭ ನಡೆಯಲಿದೆ. ಸಮಾರೋಪ ಸಮಾರಂಭದಲ್ಲಿ ಸಂಜೆ 4 ಗಂಟೆಗೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಓಲೆಮಂಡು ಉಸ್ತಾದರವರ ನೇತೃತ್ವದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. ಸಂಸ್ಥೆಯ ಮ್ಯಾನೇಜರ್ CH ಮುಹಮ್ಮದ್ ಅಲಿ ಸಕಾಫಿ ಸ್ವಾಗತ ಭಾಷಣ ಮಾಡುವುದರ ಜೊತೆಗೆ ಕಾದಿ ಝೈನುಲ್ ಉಲಮಾ ಮಾಣಿ ಉಸ್ತಾದ್ ಉದ್ಘಾಟನಾ ಮತ್ತು ಸ್ಥಾನವಸ್ತ್ರ ವಿತರಣೆ ನಡೆಸಲಿದ್ದಾರೆ. ಬಳಿಕ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಈ ವೇದಿಕೆಯಲ್ಲಿ ಪ್ರೌಢೋಜ್ವಲವಾದಂತಹ ಸನದುದಾನ ಪ್ರಭಾಷಣ ನಡೆಸಲಿದ್ದಾರೆ. ಅದರ ಬಳಿಕ ಬಹುಮಾನ್ಯರಾದಂತಹ ಮೌಲಾನಾ ಪೇರುಡ್ ಉಸ್ತಾದ್ರವರು ಈ ವೇದಿಕೆಯಲ್ಲಿ ಮುಖ್ಯ ಪ್ರಭಾಷಣವನ್ನು ನಡೆಸಲಿದ್ದಾರೆ. ಹೀಗೆ 3 ದಿನಗಳ ಕಾರ್ಯಕ್ರಮ ದಾರುಲ್ ಅಶ್ಅರಿಯಾ ಎಜುಕೇಷನಲ್ ಸೆಂಟರ್ ಸುರಿಬೇಲ್ ಇದರ ಸಭಾಂಗಣದಲ್ಲಿ ನಡೆಯಲಿದೆ. ಮರ್ಹೂಮ್ ಶೈಖುನಾ ಸುರಿಬೇಲ್ ಉಸ್ತಾದ್ರವರು ಈ ನಾಡಿನಲ್ಲಿ 25 ವರ್ಷಗಳ ಮೊದಲು ಈ ನಾಡಿನಲ್ಲಿ ಒಂದು ಕ್ರಾಂತಿಕಾರಿಗೆ ಸೇವೆಯನ್ನು ಈ ಅಶ್ಅರಿಯಾ ಮುಖಾಂತರ ಹುಟ್ಟು ಹಾಕಿದ್ದಾರೆ. ವರ್ಷಂಪ್ರತಿ ನಡೆಸುತ್ತಿರುವ ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಮತ ಬಾಂಧವರು ಸಹಕರಿಸಲಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಾವು ಈ ಊರಿನ ಎಲ್ಲ ಮತ ಬಾಂಧವರಲ್ಲಿ ಪತ್ರಿಕಾ ಮೂಲಕ ಈ ಕಾರ್ಯಕ್ರಮಕ್ಕೆ
ಸಹಕರಿಸಬೇಕೆಂದು ವಿನಂತಿ ಮಾಡ್ತಾ ಇದ್ದೇವೆ. ಆಂಡ ನೇರ್ಚೆ 24ನೇದು 3ನೇ സന്നദ്ധാന സമ്മേളനം. മഹാനായ സുരുവേൽ ഉസ്താദിൻ്റെ 24ാം ആണ്ട് നേർച്ചയും 3ാം സന്നദ്ധാന മഹാസമ്മേളനവും ഇൻഷാ അല്ലാഹ് ഈ വരുന്ന ഒക്ടോബർ 18, 19, 20 തീയതികളിൽ നടക്കുകയാണ്. എല്ലാവരും നമ്മുടെ നാട്ടിൻ്റെ പരിസര ഭാഗങ്ങളിലുള്ള എല്ലാവരും ഈ പരിപാടിയിൽ സംബന്ധിക്കുകയും ഇതുമായി ബന്ധപ്പെട്ട ഇവിടുത്തെ പത്രക്കാർ എല്ലാ നിലക്കുള്ള പ്രചരണവും മറ്റുമെല്ലാം നടത്തുമ്പോൾ എല്ലാവർക്കുള്ള സഹകരണങ്ങൾ ഉണ്ടാവണം. ഇവിടെ കൂടിയ പുത്തൂർ പ്രസ് ക്ലബ്ബ്, ഇവിടെ കൂടിയ എല്ലാ പത്രക്കാർക്കും എല്ലാ നിലക്കുള്ള കൃതജ്ഞത, നന്ദികൾ അറിയിക്കുന്നു. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.